ಸಿಂಡಿಕೇಟ್ ಬ್ಯಾಂಕ್ ಆಶ್ರಯದಲ್ಲಿ ಎಂಜಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಂಡ ಸಿಂಡ್ ವಾಹನ ಮೇಳ 2019 ಉದ್ಘಾಟನೆಗೊಂಡಿತು. ರೆನಾಲ್ಟ್ ಕಂಪನಿಯ ನೂತನ ಶ್ರೇಣಿಯ ರೆನೋ ಕ್ವಿಡ್ ಕಾರಿನ ಅನಾವರಣ ಕಾರ್ಯಕ್ರಮವೂ ನಡೆಯಿತು. ರೆನಾಲ್ಟ್ ಕ್ವಿಡ್ ಈಗಾಗಲೇ ಗ್ರಾಹಕರ ಅಚ್ಚುಮೆಚ್ಚಿನ ಕಾರಾಗಿದ್ದು, ಇದೀಗ ಹೊಸ ತಂತ್ರಜ್ಞಾನದಿಂದ ಕೂಡಿದ ನೂತನ ಶ್ರೇಣಿಯ ಕಾರು ಮಾರುಕಟ್ಟೆಗೆ ಬಂದಿದ್ದು, ನೆರೆದ ಗಣ್ಯರು ಈ ಕಾರನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಇದಕ್ಕೂ ಮೊದಲು ನಡೆದ ಸಿಂಡ್ ವಾಹನ ಮೇಳವನ್ನ ಟಿಎಂಎ ಪೈ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಟಿ ಸತೀಶ್ ಪೈ ರಿಬ್ಬನ್ ಕತ್ತರಿಸುವ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದವರು, ವಾಹನ ಮೇಳದ ಮೂಲಕ 16 ಕೋಟಿ ರೂಪಾಯಿ ವ್ಯವಹಾರವಾಗಲಿ, 300ಕ್ಕೂ ಅಧಿಕ ಲೋನ್ ಅನ್ನು ಗ್ರಾಹಕರು ಪಡೆಯುವಂತಾಗಲಿ ಅಂತ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. New incentives, they should be able to do at least 16 crores. And syndicate family, all the staff are there to see that goal is achieved. ಕಾರ್ಯಕ್ರಮದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಭಾಸ್ಕರ್ ಹಂದೆ, ಮಣಿಪಾಲ ರಿಜಿಸ್ಟರ್ ಕಚೇರಿಯ ಇನ್ಸ್ಪೆಕ್ಷನ್ ಸೆಲ್ನ ಜನರಲ್ ಮ್ಯಾನೇಜರ್ ಗಿರಿಧರ್ ವಿಎಂ, ಎಸ್ಎಸ್ ಹೆಗ್ಡೆ, ರಮಾನಾಯಕ್ ಉಪಸ್ಥಿತರಿದ್ದರು. 2 ದಿನಗಳ ವಾಹನ ಮೇಳದಲ್ಲಿ ವಿವಿಧ ಕಂಪನಿಯ ವಾಹನಗಳ ಟೆಸ್ಟ್ ಡ್ರೈವಿಂಗ್ ಹಾಗೂ ಸ್ಥಳದಲ್ಲೇ ಸಾಲ ಒದಗಿಸಲು ಎಲ್ಲಾ ವ್ಯವಸ್ಥೆಯನ್ನ ಬ್ಯಾಂಕ್ ವತಿಯಿಂದ ಮಾಡಲಾಗ್ತಾ ಇದೆ. ಇಂದು ಗಣ್ಯರ ಉಪಸ್ಥಿತಿಯಲ್ಲಿ ನೂತನ ಕಾರುಗಳ ಅನಾವರಣ ಕಾರ್ಯಕ್ರಮ ಕೂಡ ನಡೆಯಿತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.